ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಕೊಡ್ಡೆ ಮಸಾಲ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕೊಡ್ಡೆ ಮೀನು 4 ದೊಡ್ಡ ದೊಡ್ಡ ಕಟ್, 20 ಮೆಣಸು ನೀರಲ್ಲಿ ಹಾಕಿದ್ದು, 1.5 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ನೀರುಳ್ಳಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸ್ವಲ್ಪ. ಈಗ ಮಿಕ್ಸಿಗೆ ಮೆಣಸು ಹಾಕುವ, ನೀರಲ್ಲಿ ಹಾಕಿದ, ಸ್ವಲ್ಪ ಹುಣಸೆ ಹುಳಿ ಇಷ್ಟು ದೊಡ್ಡ, ಅದು ಕೊಡ್ಡೆ ಸ್ವಲ್ಪ ಚಪ್ಪೆ ಇರ್ತದೆ ಅದಕ್ಕೆ. ಮ್ಯಾಂಗ್ಳೂರಲ್ಲಿ ಕೊಡ್ಡೆ ಅಂತ ಕರೆಯೋದು ಅದಕ್ಕೆ, ಮತ್ತು ಎಂತ ಕರೀತಾರೆ ಅಂತ ಗೊತ್ತಿಲ್ಲ, ನಮ್ಮ ಮ್ಯಾಂಗ್ಳೂರಲ್ಲಿ ಅದೇ ಕರೆಯೋದು. ಈಗ ಇದು ಹಾಕುವ ಕೊತ್ತಂಬರಿ, ಸಾಸಿವೆ ಹಾಕುವ, ಜೀರಿಗೆ ಹಾಕುವ, ಸ್ವಲ್ಪ ಅರಶಿನ ಹಾಕುವ, ಈಗ ಅರ್ಧ ಸ್ಪೂನು ಉಪ್ಪು, ಸ್ವಲ್ಪ ನೀರು ಹಾಕುವ ಸ್ವಲ್ಪ. ಈಗ ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡೋದು. ಈಗ ಒಂದು ಮಣ್ಣಿನ ಪಾತ್ರೆ ಇಡುವ, ಅದಕ್ಕೆ ಎಣ್ಣೆ ಹಾಕುವ. ಈಗ ನೀರುಳ್ಳಿ ಹಾಕುವ, ಕರಿಬೇವು ಹಾಕುವ. ಈಗ ಚೆನ್ನಾಗಿ ಫ್ರೈ ಮಾಡುವ. ಈಗ ಟೊಮೆಟೊ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಈಗ ಚೆನ್ನಾಗಿ ಮಗುಚುವ. ಈಗ ಇದಾಗಿದೆ, ಒಳ್ಳೆ ನೈಸ್ ಆಗಬೇಕು. ಈ ಮಸಾಲನ್ನು ಇದಕ್ಕೆ ಹಾಕುವ. ಈಗ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ. ಒಳ್ಳೆ ಮಿಕ್ಸ್ ಮಾಡುವ. ಅದು ನೋಡಿ ಒಳ್ಳೆ ಮಿಕ್ಸ್ ಆಗಬೇಕು, ಡ್ರೈ ಆಗಿ ಬರಬೇಕು ಇದು. ಮತ್ತೆ ನಾವು ಮೀನು ಹಾಕೋದು. ನೋಡಿ, ಇದು ಒಳ್ಳೆ ತಿರುಗಿಸ್ಬೇಕು, ಒಳ್ಳೆ ಕುದಿದು ಬರ್ತಾ ಉಂಟು ನೋಡಿ. ಇನ್ನು ಮೀನು ಹಾಕುವ. ಇದಕ್ಕೆ ಮಸಾಲೆ ಎಲ್ಲದಕ್ಕೆ ಹಾಕುವ. ಈಗ ಹೀಗೆ ಇಡುವ. ಈಗ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕುವ. ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚುವ. 5 ನಿಮಿಷ ಇಡುವ, ಮುಚ್ಚಳ ಮುಚ್ಚಿ ಬೇಯಲಿ. ಈಗ ಒಂದ್ಸಲ ಮುಚ್ಚಳ ತೆಗೆದು ನೋಡುವ. ಮಣ್ಣಿನ ಪಾತ್ರೆ ಹೇಗೆ ಮಾಡಬೇಕು, ನಿಧಾನವಾಗಿ. ಒಂದು 2 ನಿಮಿಷ ಮುಚ್ಚಳ ಮುಚ್ಚು. ಈಗ ಮುಚ್ಚಳ ತೆಗೆಯುವ. ಒಳ್ಳೆ ರೀತಿ ಬೆಂದಿದೆ ಮೀನೆಲ್ಲ. ಇದಾಯಿತು, ಗ್ಯಾಸ್ ಆಫ್ ಮಾಡುವ. ಓಕೆ ಫ್ರೆಂಡ್ಸ್, ಇದು ರೆಡಿ ಆಯಿತು ಕೊಡ್ಡೆ ಮಸಾಲ. ನೋಡಿ, ತುಂಬ ಟೇಸ್ಟಾಗಿರ್ತದೆ ಇದು. ಅನ್ನದ ಜೊತೆಲಿ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಇದು ಕಾಯಿ ಹಾಕಲಿಕ್ಕಿಲ್ಲ ಇದಕ್ಕೆ, ಹಾಗೆಯೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಫ್ರೆಂಡ್ಸ್.